ಇವತ್ತು August 20. ಇವತ್ತು ನೈಟ್ ನಮಗೆ ಫ್ಲೈಟ್ ಇತ್ತು. ನನ್ನ ತಂಗಿ ಮದುವೆನೇ ಫಿಕ್ಸ್ ಆಗಿದೆ. ಆ್ಯಕ್ಚುಲಿ ನನ್ನ ತಂಗಿ ಮದುವೆ ಇಂಡಿಯಾದಲ್ಲಿ ಫಿಕ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಬರಲೇಬೇಕು ಈ ಸರಿ ಏನಾದರೂ ಆಗಲಿ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಕ್ಯಾಮ್ರಾ ಫೇಸ್ ಮಾಡಿ ನನಗೆ ಅಭ್ಯಾಸ ಇದೆ, ಆದರೆ ಆಬ್ವಿಯಸ್ಲಿ ಅದು ಅಷ್ಟೊಂದು ಜನ ಇರ್ತಾರಲ್ಲಿ, ಅಂದರೆ ಕ್ರೂ ಮೆಂಬರ್ಸೇ ಆಗಿರ್ಬೋದು, ಅವರೆಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ಸೀನ್ ಒಂದು ಎನ್ಯಾಕ್ಟ್ ಮಾಡೋದು ಒಂದು ಸ್ವಲ್ಪ ಇದಾಗ್ತಾ ಇತ್ತು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹತ್ರ ಎಲ್ಲ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ, ನಾನೊಂದು ಮಹಿಮಾ ಅನ್ನುವಂಥ ಒಂದು ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಇದ್ದೀನಿ ಅಂತ. ಮಹಿಮಾ ಲೀಡ್ ರೋಲಲ್ಲಿ ಮಹಿಮಾ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ. ಅದರ ಶೂಟಿಂಗ್ ಏನಿದೆ ಅದು ನಾಳೆಯಿಂದ ಶುರು ಆಗ್ತಾ ಇದೆ. ಸೊ ಅದ್ರದ್ದು ಇವಾಗ ಒಂದು ಮುಹೂರ್ತ ಪೂಜೆ ಇವಾಗ ಸಂಜೆ ನಡೀತಾ ಇದೆ. ಇವಾಗ ಇಲ್ಲಿ ಒಂದು ಹಿಂದೂ ಟೆಂಪಲಲ್ಲಿ, ಶೃಂಗೇರಿ ಶಾರದಾಂಬಾ ಟೆಂಪಲಲ್ಲಿ ನಡೀತಾ ಇದೆ. ಅದಕ್ಕೆ ಇವಾಗ ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ಹಾಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆ August 14th ನಮ್ಮ ಫಸ್ಟ್ ಶೂಟಿಂಗ್ ವೀಕೆಂಡ್ಸಲ್ಲಿ ಮಾತ್ರ ಆಗುತ್ತೆ. ಸೊ ಎವ್ರಿ ವೀಕೆಂಡ್ ಇರುತ್ತೆ ಶೂಟಿಂಗ್. ಆಬ್ವಿಯಸ್ಲಿ ವೀಕ್ ಡೇಸ್ ಎಲ್ಲರೂ ಬ್ಯುಸಿ ಇರ್ತಾರೆ, ಸೊ ಹಾಗಾಗಿ ವೀಕೆಂಡ್ಸಲ್ಲಿ ಮಾತ್ರ ಇರುತ್ತೆ ಶೂಟಿಂಗ್. ಸೊ ಅದು ನಾಳೆಯಿಂದ ಶುರು ಆಗ್ತಾ ಇದೆ. ಅದಕ್ಕೆ ಇವತ್ತೊಂದು ಮುಹೂರ್ತ ಪೂಜೆ ಇವತ್ತು ನಡೀತಾ ಇದೆ. ಹಾಗೆ ಇವತ್ತು ಹೋಗ್ತಾ ಇದೀವಿ. ಹಾಗೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅಲ್ಲ ರೇಂಜ್, ಎಲ್ಲಿ ಹೋಗ್ತಾ ಇರೋದು ನಾವು? ಟೆಂಪಲ್ಗೆ ಹೋಗ್ತಾ ಇದೀವಿ. ಎಸ್, ಹಾಗೆ ಅದ್ರ ಜೊತೆಗೆ ಇವತ್ತು ನಾಗರ ಪಂಚಮಿ ಬೇರೆ. ಸೊ ಎರಡು ಒಕೇಶನ್ ಆಯಿತು. ಒಂದು ಹಬ್ಬ ಅಂತಾನು ಟೆಂಪಲ್ಗೆ ಹೋದಂಗಾಯಿತು, ಇನ್ನೊಂದು ಈ ಲೆಕ್ಕದಲ್ಲೂ ಎರಡು ರೀತಿಯಲ್ಲಿ ನಮ್ದು ಇವತ್ತು ದೇವರ ದರ್ಶನ ಆಗ್ತಾ ಇದೆ. ಸೊ ಒಂಥರ ಏನೋ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಒಂದು ಹೊಸ ಬಿಗಿನಿಂಗ್, ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ಸೊ ಒಂಥರ ಎಕ್ಸೈಟ್ಮೆಂಟ್ ಇದೆ, ನೋಡಬೇಕು ಹೋಗ್ತಾ ಏನಾಗುತ್ತೆ ಅಂತ. ಹಾಗೆ ನಾನು ಇದ್ರದ್ದು ಈ ಮಹಿಮಾ ಶಾರ್ಟ್ ಫಿಲಮ್ದು ಏನು ಒಂದು ಟೀಸರ್ ಇದೆ, ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಒಬ್ರು ಫೇಮಸ್ ಡೈರೆಕ್ಟರ್ ಹೇಮಂತ್ ಎಂ ರಾವ್ ಅವರು ಅದನ್ನ ಟೀಸರ್ ಲಾಂಚ್ ಮಾಡಿದ್ರು. ಹಾಗೆ ಇವತ್ತು ಇದರ ಒಂದು ಕ್ಯಾರೆಕ್ಟರ್ ಲಾಂಚ್, ಅಂದರೆ ಇದರಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಾ ಇದ್ದಾರೆ ಅನ್ನೋದ್ರ ಒಂದು ಲಾಂಚ್, ಕ್ಯಾರೆಕ್ಟರ್ ಲಾಂಚನ್ನು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿದು ಒಬ್ರು ಫೇಮಸ್ ಆಕ್ಟ್ರೆಸ್ ನಿಶ್ವಿಕಾ ನಾಯ್ಡು ಅವರು ಇವತ್ತು ರಿಲೀಸ್ ಮಾಡಿದ್ರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಥಿಂಕ್ ಆಲ್ರೆಡಿ ಮಾಡಿದ್ದೀನಿ. ಸೊ ಮುಂದೆ ಹೀಗೆ ಎಲ್ಲ ಆ ಒಂದು ವಿಡಿಯೋ ಹಾಕಿದಾಗ ನಾನು ಮಹಿಮಾ ಬಗ್ಗೆ ನಾನೇನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ. ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ, ಅದನ್ನೂ ನೋಡಿದ್ರಿ, ವಿಡಿಯೋನೂ ನೋಡಿದ್ರಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಅನ್ಕೊಂತೀನಿ. ರಿಲೀಸ್ ಆದ್ಮೇಲೂ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಪೂಜೆ ಇದ್ದಿದ್ದು ಶೃಂಗೇರಿ ಶಾರದಾಂಬಾ ದೇವಸ್ಥಾನದಲ್ಲಿ. ಇದನ್ನ ಇಲ್ಲಿ SVBF ಅಂತ ಹೇಳ್ತಾರೆ, ಅಂದ್ರೆ ಶೃಂಗೇರಿ ವಿದ್ಯಾಭಾರತಿ ಫೌಂಡೇಶನ್ ಅಂತ. ಇಲ್ಲಿ ಒಳಗಡೆ ಹೋಗ್ತಿದ್ದ ಹಾಗೆ ಗೋಡೆಯ ಎರಡೂ ಕಡೆಯಲ್ಲಿ ಸ್ವಾಮಿ ಶ್ರೀ ಆದಿಶಂಕರಾಚಾರ್ಯ ಅವರ ಜೀವನ ಚಕ್ರವನ್ನ ತುಂಬಾ ಚೆನ್ನಾಗಿ ಚಿತ್ರೀಕರಿಸಿ ಇಟ್ಟಿದ್ದಾರೆ. ಇಲ್ಲಿ ಮೂಲ ದೇವರಾಗಿ ಇರೋದು ಶಾರದಾ ದೇವಿ. ನಾವವತ್ತು ಹೋಗಿದ್ದ ದಿನ ಸ್ವಲ್ಪ ಜನ ಇದ್ರು. ಭಜನೆಗಳು, ಕೀರ್ತನೆಗಳು ಹಾಗೆ ಅರ್ಚನೆಗಳು ಈ ಥರದ್ದೆಲ್ಲ ನಡೀತಾ ಇತ್ತು. ಮೂಲ ದೇವರು ಶಾರದಾ ದೇವಿ ಆದ್ರೂ ಅಕ್ಕಪಕ್ಕದಲ್ಲಿ ರಾಮ, ಸೀತೆ, ಲಕ್ಷ್ಮಣರ ವಿಗ್ರಹ, ಹಾಗೆ ರಾಧಾಕೃಷ್ಣ ವಿಗ್ರಹ, ಹಾಗೆ ದುರ್ಗಾದೇವಿ ವಿಗ್ರಹ, ಹಾಗೆ ಗಣಪತಿಯ ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ.
Congrats. Action. Congrats guys, wish you all the best. ಸೊ ಅದಾಗಿತ್ತು ನಮ್ಮ ಒಂದು ಮುಹೂರ್ತ ಮಹಿಮಾ ಶಾರ್ಟ್ ಫಿಲಮ್ದು ಮುಹೂರ್ತ ವಿಡಿಯೋ. ಅದಕ್ಕಿಂತ ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನಮ್ಮಿಂದ. ಆ್ಯಂಡ್ ಟೆಂಪಲ್ಲು ಎಲ್ಲ ಒಂದು ವಿಸಿಟ್ ಮಾಡಿ ಬಂದು ಅವತ್ತು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಸೊ ವಿಡಿಯೋನು ಎಂಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಅದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಸಂಡೇ ಶೂಟಿಂಗ್ ಇತ್ತು. ಏನು ಅಂತ ಹೇಳಿದ್ರೆ ನಾವು ಇದನ್ನು ಸ್ಯಾಟರ್ಡೇ ಸಂಡೇ ಮಾತ್ರ ಶೂಟ್ ಮಾಡ್ತಾ ಇರೋದು. ಅಂದರೆ ಬಿಕಾಸ್ ಆಬ್ವಿಯಸ್ಲಿ ವೀಕ್ ಡೇಸ್ ಎಲ್ಲರೂ ಬ್ಯುಸಿ ಇರ್ತಾರೆ ಅವ್ರವ್ರ ಕೆಲಸದಲ್ಲಿ. ಸೊ ಫ್ರೀಯಾಗಿ ಸಿಗೋದು ಎಲ್ಲರೂ ಸ್ಯಾಟರ್ಡೇ ಸಂಡೇ. ಹಾಗಾಗಿ ಬರೀ ವೀಕೆಂಡ್ಸಲ್ಲಿ ಇದು ಶೂಟಿಂಗ್ ನಡೀತಾ ಇದೆ. ಇವಾಗ ಒಂದು ವೀಕೆಂಡ್ ಆಲ್ರೆಡಿ ಆಗಿದೆ, ಮತ್ತೆ ನಾಳೆ ಸ್ಯಾಟರ್ಡೇ ಸಂಡೇ ಮತ್ತೆ ಇದೆ. ಸೊ ಒಂದು ಸ್ಟಾರ್ಟಿಂಗಲ್ಲಿ ತುಂಬ ಒಂದು ನರ್ವಸ್ನೆಸ್ ಎಲ್ಲ ಇತ್ತು, ಬಟ್ ಒಂದು ಸ್ವಲ್ಪ ಇವಾಗ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ಬೋದು. ಎನಿವೇಸ್ ಕ್ಯಾಮ್ರಾ ಫೇಸ್ ಮಾಡಿ ನನಗೆ ಅಭ್ಯಾಸ ಇದೆ, ಆದರೆ ಆಬ್ವಿಯಸ್ಲಿ ಅದು ಅಷ್ಟೊಂದು ಜನ ಇರ್ತಾರಲ್ಲಿ, ಅಂದರೆ ಕ್ರೂ ಮೆಂಬರ್ಸೇ ಆಗಿರ್ಬೋದು, ಅವರೆಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ಸೀನ್ ಒಂದು ಎನ್ಯಾಕ್ಟ್ ಮಾಡೋದು ಒಂದು ಸ್ವಲ್ಪ ಇದಾಗ್ತಾ ಇತ್ತು. ಬಟ್ ನೆಕ್ಸ್ಟ್ ಸೆಕೆಂಡ್ ಡೇ ಇಟ್ ವಾಸ್ ಆಲ್ ಕೂಲ್. ಒಂದು ಸ್ವಲ್ಪ ಧೈರ್ಯ ಬಂದಿತ್ತು ಒಂದು ಸ್ವಲ್ಪ. ಸೊ ಎಲ್ಲರೂ ಮುಂದೆ ಮಾಡೋಕ್ಕೆ ಏನು ಅನ್ನಿಸ್ತಾ ಇರಲಿಲ್ಲ. ಸೆಕೆಂಡ್ ಡೇಯಿಂದನೇ ಎಲ್ಲ ಕರೆಕ್ಟ್ ಆಗಿತ್ತು. ಆ್ಯಂಡ್ ಹಾಗೆ ಎಲ್ಲರಿಗೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ಲ ರೇಂಜ್ ಏನು ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ಆ ಲಕ್ಷ್ಮಿ ಕೃಪೆ ನಿಮ್ಮೆಲ್ಲರ ಮೇಲೂ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀವಿ. ನೀವೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತಲೂ ಅಂದ್ಕೊತೀನಿ. ಸೊ ಬಟ್ ಕಾರಣಾಂತರಗಳಿಂದ ನಾವು ಈ ಸರಿ ಸೆಲೆಬ್ರೇಟ್ ಮಾಡಿಲ್ಲ ವರಮಹಾಲಕ್ಷ್ಮಿ ಹಬ್ಬ. ಎನಿವೇಸ್ ನಮ್ಮ ಕಡೆ ಆ್ಯಕ್ಚುಲಿ ಮಂಗಳೂರು ಕಡೆ ಎಲ್ಲ ಒಂದು ಸ್ವಲ್ಪ ಈ ಹಬ್ಬ ಜಾಸ್ತಿ ಅಷ್ಟು ಜೋರಾಗಿ ಏನೂ ಮಾಡಲ್ಲ. ವರಮಹಾಲಕ್ಷ್ಮಿ ಅಂತ ಯಾರು ಜಾಸ್ತಿ ಮಾಡೋದಿಲ್ಲ. ನಾವು ಏನಿದ್ರು ದೀಪಾವಳಿನಲ್ಲೇ ಲಕ್ಷ್ಮಿ ಹಬ್ಬ ಮಾಡ್ತೀವಿ, ಅದೇ ನಮಗೆ ಮೇನ್ ಲಕ್ಷ್ಮಿ ಹಬ್ಬ. ಆ ಥರನೇ ವರಮಹಾಲಕ್ಷ್ಮಿ ಎಲ್ಲ ಒಂದು ಸ್ವಲ್ಪ ಆ ಕಡೆ ನಮ್ಮ ಕಡೆ ಮಾಡೋದು ಸ್ವಲ್ಪ ಕಡಿಮೆ. ಸೊ ಹಾಗಾಗಿ ನಾವು ಇವತ್ತು ಅಷ್ಟೊಂದು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಿಲ್ಲ, ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೂ ಒಂದು ವಿಷಯ ಅಂತ ಹೇಳಿದ್ರೆ, ನೀವು ತುಂಬ ಜನ ಕೇಳ್ತಾ ಇದ್ರಿ ಇಂಡಿಯಾಗೆ ಯಾವಾಗ ಬರ್ತಾ ಇದ್ದೀರಾ ಅಂತ. ನಾವು ಕ್ಯಾನಡಾ ಬಂದು 2 ವರ್ಷ ಆಯಿತು. ಈ ಆಗಸ್ಟ್ 2ಗೆ ಬಂದಿದ್ದು ನಾವು 2019. ಇವತ್ತು ಮೊನ್ನೆ ಆಗಸ್ಟ್ 2ಗೆ 2 ಇಯರ್ಸ್ ಕಂಪ್ಲೀಟ್ ಆಯಿತು ನಾವು ಬಂದು. ಇಂಡಿಯಾ ಬರಬೇಕು ಅಂತ ಮೇಯಿಂದನೇ ಟಿಕೆಟ್ ಬುಕ್ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಆದರೆ ಇಲ್ಲಿ ಏನೋ ಒಂದು ಫ್ಲೈಟ್ ಬ್ಯಾನ್ ಏನು ಮಾಡಿದ್ದಾರೆ, ಇಂಡಿಯಾ ಫ್ಲೈಟ್ಸ್ ಡೈರೆಕ್ಟ್ ಫ್ಲೈಟ್ಸನ್ನು ಬ್ಯಾನ್ ಮಾಡಿದ್ದಾರೆ. ಕೆನಡಾ ಕಂಟ್ರಿ ಇಂಡಿಯಾದಿಂದ ಬರುವಂಥ ಡೈರೆಕ್ಟ್ ಫ್ಲೈಟ್ಸನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಗಸ್ಟ್ 21 ತನಕ ಒಂದು ಬ್ಯಾನ್ ಇತ್ತು, ಅಲ್ಲಿ ತನಕ ಇದೆ ಅಂತ. ಬಟ್ ಮೊನ್ನೆ ಅದನ್ನು ಮತ್ತೆ ಇನ್ನೂ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಇನ್ನೂ ಒಂದು ಸೆಪ್ಟೆಂಬರ್ 21 ತನಕನೂ ಬ್ಯಾನ್ ಇದೆ ಅಂತ ಇವಾಗ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಯಾವಾಗ ಇನ್ನೂ ತೆಗಿತಾರೆ ಅಂತ ಗೊತ್ತಿಲ್ಲ. ಅಂದರೆ ಡೈರೆಕ್ಟ್ ಫ್ಲೈಟ್ಸ್ ಇಂಡಿಯಾದಿಂದ ಬರೋ ಹಾಗಿಲ್ಲ. ನಾವಿವಾಗ ಇಂಡಿಯಾದಿಂದ ಹೋಗೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಆರಾಮ್ಸೆ ಹೋಗ್ಬೋದು ಥ್ರೂ ಇವಾಗ ಎಮಿರೇಟ್ಸ್ ಆಗಿರ್ಬೋದು, ಆ ಥರ ಕಂಟ್ರಿ ಥರ್ಡ್ ಕಂಟ್ರಿಯಿಂದ ಹೋಗೋಕ್ಕೆ ಏನೂ ಇಶ್ಯೂ ಇಲ್ಲ. ಬಟ್ ವಾಪಸ್ ಬರೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇವಾಗ ನಾವು ಇಂಡಿಯಾಗೆ ಬಂದರೆ. ಅಂದರೆ ಏನಾಗ್ತಾ ಇದೆ ಅಂದರೆ, ಇಂಡಿಯಾಯಿಂದ ನಾವು ಬರಬೇಕು ಅಂದರೆ ಆಬ್ವಿಯಸ್ಲಿ RT-PCR ಮಾಡಬೇಕು. ಆದರೆ ಇಂಡಿಯಾದಿಂದ ಮಾಡಿಸ್ಕೊಂಡು ಬರೋ RT-PCRಗೆ ಇವ್ರು ಇಲ್ಲಿ ವ್ಯಾಲ್ಯೂ ಕೊಡ್ತಾ ಇಲ್ಲ. ಬಿಕಾಸ್ ತುಂಬ ಜನ ಬರೋರು ಏನು ಮಾಡಿದ್ದಾರೆ ಅಂದರೆ, ಅವ್ರಿಗೆ ಪಾಸಿಟಿವ್ ಆಗಿದ್ರೂ ತುಂಬ ನೆಗೆಟಿವ್ ಫೇಕ್ ರಿಪೋರ್ಟ್ ಎಲ್ಲ ಮಾಡಿ ಆ ಥರ ಎಲ್ಲ ಮಾಡಿ ಕಂಟ್ರಿ ಒಳಗಡೆ ಬಂದಿದ್ದಾರೆ. ಸೊ ಅದೆಲ್ಲ ಒಂದು ಸ್ವಲ್ಪ ಗೊತ್ತಾದ ಮೇಲೆ ಇಂಡಿಯಾದಿಂದ ಡೈರೆಕ್ಟ್ ಫ್ಲೈಟ್ಸನ್ನು ಬ್ಯಾನ್ ಮಾಡಿದರು. ಸೊ ಇವಾಗ ನಾವು ಇಂಡಿಯಾದಿಂದ ವಾಪಸ್ ಬರಬೇಕು ಅಂದರೆ ಥರ್ಡ್ ಕಂಟ್ರಿಯಿಂದಾಗಿ ಬರಬೇಕು. ಅಂದರೆ ಇವಾಗ ಐದರ್ ಮಾಲ್ಡೀವ್ಸಿಗೆ ಹೋಗ್ಬೋದು, ಇಲ್ಲ ಮೆಕ್ಸಿಕೋ, ಕೆಲವರು ಪ್ಯಾರಿಸ್, ಫ್ರಾನ್ಸ್, ಹೆಂಗೆಂಗೋ ಆಗಿ ಕೆನಡಾ ಬರ್ತಾ ಇದ್ದಾರೆ. ಅಲ್ಲಿ ಏನು ಇಶ್ಯೂ ಅಂದರೆ, ನಾವು ಅಲ್ಲಿ ಹೋಗಬೇಕು ಅಂದರೆ ಅಲ್ಲಿ ಸ್ಟೇ ಮಾಡಬೇಕು ಆ ಕಂಟ್ರಿಯಲ್ಲಿ. ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಹೋಟೆಲಲ್ಲಿ ಸ್ಟೇ ಮಾಡಿಕೊಂಡು ಅಲ್ಲಿ ಆ ಟೆಸ್ಟ್ ರಿಸಲ್ಟ್ ಬರೋ ತನಕ ಕಾದು ಆಮೇಲೆ ಕೆನಡಾ ಫ್ಲೈಟ್ ಹತ್ತಬೇಕು. ಅದು ತುಂಬ ಲಾಂಗ್ ಆಗುತ್ತೆ ರೂಟು, ಹಾಗೆ ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ. ಸೊ ಹಾಗಾಗಿ ಎಷ್ಟೊಂದು ಜನ ಇವಾಗ ಇಂಡಿಯಾದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆನಡಾದಲ್ಲಿರೋರೆ ಇಂಡಿಯಾಗೆ ಹೋಗಿ ಈ ಫ್ಲೈಟ್ ಬ್ಯಾನಿಂದಾಗಿ ಇಂಡಿಯಾದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ನಾವು ಬರ್ಬೋದು, ಆರಾಮಾಗಿ ಬರ್ಬೋದು. ಆದರೆ
ಬಂದರೆ ವಾಪಸ್ ಬರೋದೇ ಇವಾಗ ಇಶ್ಯೂ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ ಇವತ್ತಿಗೆ. ಆ್ಯಕ್ಚುಲಿ ಆಗಸ್ಟ್ 20ಗೆ ನಮ್ಮ ಫ್ಲೈಟ್ ಇದ್ದಿದ್ದು. ಇವತ್ತು ಆಗಸ್ಟ್ 20, ಇವತ್ತು ನೈಟ್ ನಮಗೆ ಫ್ಲೈಟ್ ಇತ್ತು. ನನ್ನ ತಂಗಿ ಮದುವೆನೇ ಫಿಕ್ಸ್ ಆಗಿದೆ. ಆ್ಯಕ್ಚುಲಿ ನನ್ನ ತಂಗಿ ಮದುವೆ ಇಂಡಿಯಾದಲ್ಲಿ ಫಿಕ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಬರಲೇಬೇಕು ಈ ಸರಿ ಏನಾದರೂ ಆಗಲಿ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಎನಿವೇಸ್ ಆಗಸ್ಟ್ 21 ತನಕ ಅಷ್ಟೇ ಬ್ಯಾನ್ ಇದ್ದಿದ್ದು. ನಾವು ಫ್ಲೈಟ್ ಬುಕ್ ಮಾಡಿದಾಗೆಲ್ಲ ಹೋಗ್ಬೋದು, ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಇನ್ನೇನು ಮೊನ್ನೆ ಒಂದು ಲಾಸ್ಟ್ ವೀಕ್ ಅಷ್ಟೇ ಅನೌನ್ಸ್ ಮಾಡಿದ್ರು ನಾವು ಸೆಪ್ಟೆಂಬರ್ 21 ತನಕನೂ ಇದನ್ನು ಬ್ಯಾನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಸೊ ತುಂಬ ಅಂದರೆ ತುಂಬ ಬೇಜಾರಾಯಿತು. ಈ ಥರ ಒಂದು ಕಂಟ್ರಿಯಲ್ಲಿ ಇರೋ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ, ಇವಾಗ ಈ ಥರ ದೂರ ಇದ್ದಾಗ ನಾವು ನಮ್ಮ ಫ್ಯಾಮಿಲಿಯಿಂದ ಇದೇ ಒಂದೇನೋ ಒಂದು ಫಂಕ್ಷನ್ ಇದೆ, ನಮ್ಮವ್ರದ್ದೇ ಮದುವೆ ಇದೆ, ಇನ್ನೇನೋ ಇದೆ ಅಂತ ಹೇಳಿದಾಗ ನಮಗೆ ಬೇಕಾದಂಗೆ ಹೋಗೋಕ್ಕಾಗ್ತಾ ಇಲ್ಲ ಈ ಕೊರೋನಾಯಿಂದಾಗಿ. ಇವಾಗ ಅದರ್ವೈಸ್ ಏನೂ ಪ್ರಾಬ್ಲಮ್ ಇರಲಿಲ್ಲ. ಈ ಕೊರೋನಾ ಇದಾದಾಗಿಂದ ನಮ್ಗೆ ಇವಾಗ ಹೋಗಬೇಕು ಅಂದರೂ ಹೋಗೋಕ್ಕಾಗ್ತಿಲ್ಲ. ನಾನಂತೂ ಫುಲ್ ಪ್ರಿಪೇರ್ ಆಗಿದ್ದೆ. 20th ಹೋಗ್ತಾ ಇದ್ದೀವಿ, ಹೋಗೋದು ಎಲ್ಲ ಶಾಪಿಂಗ್ ಮಾಡೋದು, ಮದುವೆ ಅಟೆಂಡ್ ಮಾಡೋದು, ಎಲ್ಲರೂ ಇರ್ತಾರೆ, ಮಜಾ ಮಾಡ್ಬೋದು ಅಂತ ನಾನಂತೂ ಫುಲ್ ಪ್ರಿಪೇರ್ ಆಗಿದ್ದೆ. ರೇಯಾಂಚ್ಗೂ ಎಲ್ಲ ಹೇಳಿ ಹೋಗ್ತಾ ಇದ್ದೀವಿ ಇಂಡಿಯಾಗೆ, ಹಂಗೆ ಹೆಂಗೆ ಅಂತೆಲ್ಲ ಹೇಳಿ ಫುಲ್ ರೆಡಿ ಆಗಿಬಿಟ್ಟಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ನನ್ನ ತಂಗಿ ಮದುವೆಗೆ ನನಗೆ ಹೋಗೋಕ್ಕಾಗ್ತಾ ಇಲ್ಲಲ್ಲ ಅನ್ನೋದು ತುಂಬ ಅಂದರೆ ಅಷ್ಟು ಬೇಜಾರಾಗೋಯ್ತು ಮನಸ್ಸಿಗೆ. ಬಟ್ ಎನಿವೇಸ್ ಆಗೋದೆಲ್ಲ ಏನೋ ಒಂದು ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಇವಾಗ ಮನ್ಸು ಗಟ್ಟಿ ಮಾಡಿಕೊಂಡು ಕೂತಿದ್ದೀವಿ ಇಲ್ಲೇ. ನೋಡೋಣ ಆ ದೇವ್ರು ಯಾವಾಗ ಕಂಡುಬಿಡ್ತಾರೆ, ನಮ್ಮನ್ನು ಇಂಡಿಯಾಗೆ ಯಾವಾಗ ಕರ್ಸ್ಕೊತಾರೆ ನೋಡೋಣ ಅಂತ ಗಟ್ಟಿ ಮನ್ಸು ಮಾಡ್ಕೊಂಡು ಕೂತಿದ್ದೀವಿ. ಇನ್ನು ಮದುವೆ ಏನಿದ್ರು ಐ ಥಿಂಕ್ ವಿಡಿಯೋ ಕಾಲಲ್ಲೇ ನೋಡಬೇಕು ಅನಿಸುತ್ತೆ. ಆ ಥರ ಆಗಿಬಿಟ್ಟಿದೆ ಇವಾಗ ಪರಿಸ್ಥಿತಿ. ರೇಯಾನ್ಶು ಆ್ಯಕ್ಚುಲಿ ಕಾಯ್ತಾ ಇದ್ದ ಯಾವಾಗ ಇಂಡಿಯಾಗೆ ಹೋಗೋದು ನಾವು ಅಂತ. ಅವನಿಗೆ ಬಾಳೆ ಎಲೆ ಊಟ ನೆನಪಾಗ್ತಾ ಇತ್ತು. ನಾವು ಇಂಡಿಯಾದಲ್ಲಿ ಫಂಕ್ಷನ್ ಎಲ್ಲ ಇದ್ದಾಗ ನಮ್ಮ ಬಾಳೆ ಎಲೆಯಲ್ಲಿ ಏನು ಊಟ ಮಾಡ್ತೀವಲ್ವನೋ ಅದನ್ನೆಲ್ಲ ನೆನೆಸ್ಕೊತಾ ಇದ್ದ ಅವನು. ಅವನಿಗೆ ಫಂಕ್ಷನ್ ಅಟೆಂಡ್ ಮಾಡಿದ್ದೆ ನೆನಪಿಲ್ಲ. ಇವಾಗ ಯಾವತ್ತೋ ಚಿಕ್ಕದಿರ್ಬೇಕಾದ್ರೆ 3 years ಎಲ್ಲ ಇರಬೇಕಾದ್ರೆ ಐ ಥಿಂಕ್ ಅವಾಗ ಅಟೆಂಡ್ ಮಾಡಿತ್ತು ನೆನಪು ಅವನಿಗೆ. ಸೊ ಏನೋ ಒಂದು ಫಂಕ್ಷನ್ ಹೆಂಗಿರುತ್ತೆ ಅಂತ ಇನ್ನೊಂದ್ಸರಿ ಅವನಿಗೆ ತೋರಿಸ್ಬೇಕು, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಮತ್ತೆ ಅಂತ ಅಂದ್ಕೊತಾ ಇದ್ದೆ. ಬಟ್ ಅದಕ್ಕೂ ಇವಾಗ ಆಗಿಲ್ಲ. ನೋಡೋಣ ಇನ್ನೇನಾಗುತ್ತೆ ಮುಂದೆ ಅಂತ. ಇನ್ನು ಅವನಿಗೆ ಸೆಪ್ಟೆಂಬರ್ 8 ಸ್ಕೂಲ್, 9 ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಈ ಸರಿ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ. ಎನಿವೇಸ್ ಇಲ್ಲಿ ಒಂದು ಸ್ವಲ್ಪ ಕೇಸೆಲ್ಲ ಕಂಟ್ರೋಲಲ್ಲಿ ಇದೆ. ಸೊ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು 2 years ಆಯಿತು ಮನೆಯಲ್ಲೇ ಇದ್ದು. ಇಲ್ಲಿ ಬಂದಾಗಿಂದ ಅವ್ನು ಮನೆಯಲ್ಲೇ ಇದ್ದಾನೆ, ಸ್ಕೂಲ್ಗೆ ಹೋಗಿಲ್ಲ. ಸೊ ಹಾಗಾಗಿ ಈ ಸರಿ ಒಂದು ಸ್ಕೂಲ್ಗೆ ಹೋಗಬೇಕು ಅಂತ ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾನೆ ಏನ್ಸಲ್ಲ. ಸ್ಕೂಲ್ಗೆ ಹೋಗೋಕ್ಕಿಂತ ಖುಷಿ ಇದೆಯಾ ಭಯ ಇದೆಯಾ? ಭಯ ಏನಕ್ಕೆ, ಮಜಾ ಮಾಡ್ಬೋದು ಸ್ಕೂಲಲ್ಲಿ, ಎಷ್ಟು ಜನ ಇರ್ತಾರೆ ಫ್ರೆಂಡ್ಸ್. ನೋಡು ಇವಾಗ ನಿಂಗೆ ಭಯ, ಆಮೇಲೆ ಒಂದು ಸ್ವಲ್ಪ ಟೈಮ್ ಹೋದ ತಕ್ಷಣ ನಿಂಗೆ ಆಮೇಲೆ ಅಯ್ಯೋ ಮನೇಲಿ ಇದಕ್ಕೆ ಬೋರ್, ಸ್ಕೂಲಲ್ಲೇ ಮಜಾ ಅಂತ ಹೇಳ್ತೀಯ ನೀನು, ಗೊತ್ತಾ? ಆಮೇಲೆ ನೀನು ನನ್ನನ್ನು ಪಿಕಪ್ ಮಾಡ್ತೇವೆ ಇಲ್ಲೇ ಇರ್ತೀನಿ ನಾನು ಅಂತ ಹೇಳಿರ್ತೀನಿ. ಓಹೋ, ನಾನು ಸಂಜೆ ಬಂದು ಪಿಕಪ್ ನೀನು ಕರ್ಕೊಂಡು ಹೋಗ್ತೀನಿ, ಡೋಂಟ್ ವರಿ. ಬೆಳಗ್ಗೆ ಬಿಟ್ಟು ಸಂಜೆ ನಾನೇ ಕರ್ಕೊಂಡ್ಬರ್ತೀನಿ, ಓಕೆನಾ? ಬೇರೆ ಏನಾದ್ರು ಹೇಳಕ್ಕಿದ್ಯಾ? ನನಗೆ ತುಂಬ ಜನ ಕಮೆಂಟ್ ಆಗ್ತಾ ಇದ್ರು, ನಾವು ರೇಯಾನ್ಶ್ನ ಮಿಸ್ ಮಾಡ್ತಾ ಇದ್ದೀವಿ, ಈ ಸರಿ ನಾವು ವೀಡಿಯೋ ಹಾಕೋದು ಲೇಟ್ ಆಯಿತು, ಸೊ ರೇಯಾನ್ಶ್ನ ಮಿಸ್ ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಏನಾದ್ರು ಹೇಳಕ್ಕಿದ್ಯಾ? ಇಲ್ಲ. ಮಿಸ್ ಮಾಡೋರಿಗೆಲ್ಲ ಒಂದು ಹಾಯ್ ಅಲ್ವಾ? ಹಂಗೆಲ್ಲ ಮಾಡ್ಬಾರ್ದು, ಗಲೀಜ್. ಆಮೇಲೆ ಆಮೇಲೆ ಏನೂ ಇಲ್ಲ, ಸದ್ಯಕ್ಕೆ ಇಷ್ಟೇ ನಮ್ಮದು. ಆ್ಯಂಡ್ ಎಸ್, ನಿಮಗೇನಾದರೂ ನಮ್ಮ ಇವಾಗ ಶೂಟಿಂಗ್ ನಡೀತಾ ಇದೆ, ಅಲ್ಲಿ ಶೂಟಿಂಗ್ ಯಾವ ಥರ ನಡೆಯುತ್ತೆ, ಒಂಥರ ಬಿಹೈಂಡ್ ದ ಸೀನ್ಸ್ ಈ ಥರ ಎಲ್ಲ ನೋಡಬೇಕು ಆಬ್ವಿಯಸ್ಲಿ ನಾನು ಶೂಟಿಂಗ್ದು ಸೀನ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ, ಶಾರ್ಟ್ ಫಿಲಮ್ದು. ಬೇರೆ ಲೈಕ್ ಬಿಹೈಂಡ್ ದ ಸೀನ್ಸ್ ಯಾರೆಲ್ಲ ಕ್ರ್ಯೂ ಅದೆಲ್ಲ ಇರುತ್ತೆ, ಯಾವ ಥರ ಮಾಡ್ತಾರೆ ಅಂತೆಲ್ಲ ನೋಡಬೇಕು ಅಂತ ನಿಮಗೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಈ ಸರಿ ಸ್ಯಾಟರ್ಡೇ ಸಂಡೇ ಏನು ಶೂಟ್ ಇರುತ್ತೆ ಆವಾಗ ಅಲ್ಲಿ ನಾನೆಲ್ಲ ಬ್ಯಾಕ್ಗ್ರೌಂಡ್ ನಮ್ದು ಏನೇನು ನಡೀತಾ ಇರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡೆಫಿನೆಟ್ ಆಗಿ. ಸೊ ನಿಮಗೆ ಅದು ನೋಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಅಲ್ವಾ ರೇಯಾನ್ಶ್? ಹಾಂ. ಸೊ ಈ ವಿಡಿಯೋನ ಸದ್ಯಕ್ಕೆ ಈ ವಿಡಿಯೋನ ಸದ್ಯಕ್ಕೆ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದು ಜಸ್ಟ್ ಒಂದು ಅಪ್ಡೇಟ್, ಅಥವಾ 1 week ಲೇಟ್ ಆಗಿತ್ತು. ಸೊ ಒಂದು ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್. ತುಂಬ ಬೇಜಾರಾಗಿತ್ತು ನನಗೆ ಆ್ಯಕ್ಚುಲಿ ಇಂಡಿಯಾ ಬರೋಕ್ಕಾಗ್ತಾ ಇಲ್ಲ ಅಂತ. ಆ ಒಂದು ಬೇಜಾರಲ್ಲೇ ನಾನು 1 ವಾರ ಕಳೆದಿದ್ದೀನಿ ಅಯ್ಯೋ ಅಂತ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇವಾಗ ಇಂಡಿಯಾ ಫ್ಲೈಟ್ ಹತ್ತಬೇಕಾಗಿತ್ತು. ಎನಿವೇಸ್ ನೋಡೋಣ ಯಾವಾಗ ಬರೋದು ಅಂತ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು. ಟಾಟಾ ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿ ಆಗಿದ್ದಿ. ಟಾಟಾ ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.